BP ಶುಗರ್ ಕಂಟ್ರೋಲಲ್ಲಿ ಇರಬೇಕು, ಆರೋಗ್ಯ ಡಬಲ್ ಆಗಬೇಕು, ತೂಕ ಕಮ್ಮಿ ಆಗಬೇಕು, ಹೊಟ್ಟೆ ಬೊಜ್ಜು ಕರಗಬೇಕು ಅಂತೆಲ್ಲ ಥಿಂಕ್ ಮಾಡ್ತಾ ಇದ್ರ, ಹಾಗಾದ್ರೆ ಈ ಒಂದು ಮ್ಯಾಜಿಕಲ್ ಜ್ಯೂಸ್ ಸಾಕು. ಹಲೋ, ನಮಸ್ಕಾರ ಎಲ್ರಿಗೂ, ಹೇಗಿದ್ರಲ್ಲ? ಇವತ್ತಿನ ವಿಡಿಯೋದಲ್ಲಿ ಒಂದು ವೆಯ್ಟ್ ಲಾಸ್ ಜ್ಯೂಸ್ ಬಗ್ಗೆ ಹೇಳ್ತಾ ಇದ್ದೇನೆ. ಇದು ಬರೀ ವೆಯ್ಟ್ ಲಾಸ್ ಅಂತಲ್ಲ, ಇದರಿಂದ ತುಂಬಾ ಅಂತಂದ್ರೆ ತುಂಬಾ ಉಪಯೋಗ ಇದೆ. ನಾವು ಇದನ್ನ ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ ಬಿಪಿನ ಕಂಟ್ರೋಲ್ ಮಾಡ್ಬೋದು, ಶುಗರ್ ಲೆವೆಲ್ ಅನ್ನ ಕಂಟ್ರೋಲಲ್ಲಿ ಇಡ್ಬೋದು, ಆರೋಗ್ಯನ ಡಬಲ್ ಮಾಡ್ಬೋದು. ಹಾಗೆಯೇ ದೇಹದಲ್ಲಿರುವಂತಹ ನಂಜಿನಂಶ ಇದೆಯಲ್ವ, ಟಾಕ್ಸಿಕ್ ಅಂತ ಏನು ಹೇಳ್ತಾರೆ, ಇದನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ಕೂಡ ಇದು ತುಂಬಾ ಅಂತಂದ್ರೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಆಕ್ಚುಲ್ ಆಗಿ ನಾನು ಈ ಜ್ಯೂಸನ್ನು ದಿನ ಕುಡಿತಾ ಇದ್ದೇನೆ. ನನಗೆ ವೆಯ್ಟ್ ಲಾಸ್ಗೆ ಕೂಡ ಇದು ತುಂಬಾ ಹೆಲ್ಪ್ ಆಗಿದೆ. ನನಗೆ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಬ್ರೇಕ್ಫಾಸ್ಟ್ ತಿನ್ನೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಈ ಜ್ಯೂಸನ್ನು ಕುಡಿಬೇಕು. ವೆಯ್ಟ್ ಲಾಸ್ಗೆ ಕೂಡ ನನಗೆ ಇದು ತುಂಬಾನೇ ಹೆಲ್ಪ್ ಆಗಿದೆ. ಹಾಗೇನೆ ಹೆಲ್ದಿ ಆಗಿರೋಕ್ಕೆ, ಎನರ್ಜೆಟಿಕ್ ಆಗಿರೋಕ್ಕೆ ದಿನ ಪೂರ್ತಿ ತುಂಬಾ ಅಂದ್ರೆ ತುಂಬಾ ಸಹಾಯ ಮಾಡುತ್ತೆ ಈ ಜ್ಯೂಸು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೇನೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂತ ಕೂಡ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಆಲ್ಮೋಸ್ಟ್ 1 ತಿಂಗಳಿಂದ ಈ ಜ್ಯೂಸನ್ನು ನಾನು ಕುಡಿತಾ ಇದ್ದೇನೆ. ಇದರಿಂದ ನನಗೆ ತುಂಬಾ ಬೆನಿಫಿಟ್ ಸಿಕ್ಕಿದೆ. ನನ್ನ ಆರೋಗ್ಯದಲ್ಲಿ ತುಂಬಾ ಇಂಪ್ರೂವ್ ಆಗಿದೆ. ಹಾಗೆ ಇನ್ನೊಂದು ಏನು ಅಂತಂದ್ರೆ ವೆಯ್ಟ್ ಲಾಸ್ಗೆ, ತೂಕ ಕಮ್ಮಿ ಮಾಡೋದಕ್ಕೂ ಇದು ತುಂಬಾ ಹೆಲ್ಪ್ ಆಗಿದೆ. ಈ ಜ್ಯೂಸನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರೋ ಮುಖ್ಯ ಇಂಗ್ರೀಡಿಯೆಂಟ್ಸ್ ಏನು ಅಂತಂದ್ರೆ ಸೌತೆಕಾಯಿ. ನಾನು 2 ಗ್ಲಾಸಷ್ಟು ಜ್ಯೂಸ್ ಮಾಡ್ತೀನಿ, ನನ್ನ ಹಸ್ಬೆಂಡ್ ಕೂಡ ಕುಡಿತಾರೆ. ಅದರಿಂದ ಪೂರ್ತಿ ಒಂದು ಸೌತೆಕಾಯಿಯನ್ನು ತಗೋಬಹುದು. 1 ಗ್ಲಾಸಿಗಾದ್ರೆ ಅರ್ಧ ಸೌತೆಕಾಯಿ ಸಾಕು. ಸೌತೆಕಾಯಿ ಡೈಜೆಷನ್ಗೆ ತುಂಬಾ ಒಳ್ಳೆಯದು, ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು, ಟೋಟಲ್ ಆಗಿ ನಮ್ಮ ಆರೋಗ್ಯನ ವೃದ್ಧಿ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಇನ್ನೊಂದು ಏನು ಅಂತಂದ್ರೆ ನಮಗೆ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪಲ್ಲಿ ಆರೋಗ್ಯಕ್ಕೆ ಬೇಕಾಗಿರುವಂತಹ ತುಂಬಾ ಅಂಶಗಳಿದೆ. ಇದು ಮೂಳೆಗಳ ಆರೋಗ್ಯ, ಹಾಗೆಯೇ ಚರ್ಮದ ಆರೋಗ್ಯ, ಕಣ್ಣಿನ ಆರೋಗ್ಯ, ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತೂಕ ಕಮ್ಮಿ ಮಾಡಲಿಕ್ಕೆ ಕೂಡ ಇದು ತುಂಬಾನೇ ಒಳ್ಳೆಯದು. BP ಶುಗರ್ ಅನ್ನು ಕಂಟ್ರೋಲ್ ಅಲ್ಲಿ ಇಡ್ಲಿಕ್ಕೆ ಕೂಡ ಈ ಕೊತ್ತಂಬರಿ ಸೊಪ್ಪು ಇದೆಯಲ್ವಾ, ಅದು ತುಂಬಾನೇ ಒಳ್ಳೆಯದು. ನಮಗೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ 1 ಗ್ಲಾಸ್ ಜ್ಯೂಸಿಗೆ. ನೀವು 2 ಗ್ಲಾಸ್ ಮಾಡೋದಿದ್ರೆ ಅದರ ಡಬಲ್ ತಗೋಬಹುದು. ಕ್ಲೀನ್ ಆಗಿ ತೊಳೆದುಕೊಳ್ಳಿ, ಯಾಕಂತಂದ್ರೆ ಬೆಳೆಸುವಾಗ ಪೆಸ್ಟಿಸೈಡ್ಸ್ ಎಲ್ಲ ಹಾಕಿರ್ತಾರೆ. ಅದರಿಂದ ನೀವು ಜ್ಯೂಸ್ ಮಾಡೋದಕ್ಕಿಂತ ಮುಂಚೆ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಆಗಿ ತೊಳೆದುಕೊಳ್ಳಿ. ಅದಾದ ನಂತರ ನಮಗೆ ಇರೋದು ಮಿಂಟ್ ಅಂದ್ರೆ ಪುದೀನ ಲೀವ್ಸ್. ಈ ಪುದೀನ ಸೊಪ್ಪು ಕೂಡ ಹಾಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದು ಕೂಡ ಅಷ್ಟೇ ಡೈಜೆಷನ್ಗೆ ಒಳ್ಳೆಯದು. ಮತ್ತೆ ಈ ಬಾಯಲ್ಲಿ ಕೆಟ್ಟ ಸ್ಮೆಲ್ ಬರುತ್ತಲ್ವಾ, ಅಂದ್ರೆ ಬ್ಯಾಡ್ ಬ್ರೀತಿಂಗ್ ಅಂತಾರಲ್ವಾ, ಅದಕ್ಕೆ ಕೂಡ ಒಳ್ಳೆಯದು. ನಮ್ಮ ಇಮ್ಯುನಿಟಿಯನ್ನು ಡಬಲ್ ಮಾಡೋದಕ್ಕೆ ಕೂಡ ಒಳ್ಳೆಯದು, ತೂಕ ಇಳಿಸೋದಕ್ಕೆ ಕೂಡ ಒಳ್ಳೆಯದು. ಟೋಟಲ್ ಆಗಿ ಈ ಪುದೀನ ಸೊಪ್ಪು ಕೂಡ ತುಂಬಾ ಒಳ್ಳೆಯದು. ಇನ್ನೊಂದೇನು ಅಂತಂದ್ರೆ ನಮಗೆ ಬೇಕಾಗಿರೋದು ಒಂದು ಸ್ವಲ್ಪ ಲಿಂಬೆ ರಸ. ಪುದೀನ ಸೊಪ್ಪು ಕೂಡ 1 ಮುಷ್ಟಿಯಷ್ಟು ಸಾಕು. 1 ಗ್ಲಾಸ್ಗೆ 2 ಗ್ಲಾಸ್ಗೆ ಡಬಲ್ ತಗೋಬಹುದು. ಒಂದು ಅರ್ಧದಷ್ಟು ಲಿಂಬೆ ರಸ, 1 ಗ್ಲಾಸಿಗಾದ್ರೆ 1/4 ಲಿಂಬೆ ರಸ ಸಾಕು. ಲಿಂಬೆ ರಸ ವೆಯ್ಟ್ ಲಾಸ್ಗೆ ಮತ್ತೆ ದೇಹದಲ್ಲಿರುವಂತಹ ನಂಜಿನಂಶ ಕಮ್ಮಿ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ವಿಟಮಿನ್ C ಕೂಡ ಇದರಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಆದ್ರಿಂದ ಲಿಂಬೆ ರಸ ಸ್ವಲ್ಪ ತಗೊಳ್ಳಿ. ಎಲ್ಲದನ್ನ ನಾವೇನು ಅಂತಂದ್ರೆ ಜ್ಯೂಸ್ ಮಾಡುವಂತಹ ಮಿಕ್ಸಿಗೆ ಹಾಕೋಬೇಕು. ಲಿಂಬೆ ರಸನ ನೀವು ಬೀಜ ತೆಗೆದ್ಬಿಟ್ಟು ಹಾಕೊಳ್ಳಿ. 1 ಗ್ಲಾಸಿಗಾದ್ರೆ ನಾನು ಆವಾಗಲೇ ಹೇಳಿದಾಗೆ 1/4 ಲಿಂಬೆ ರಸ ಸಾಕು. 2 ಗ್ಲಾಸಿಗಾದ್ರೆ ಅರ್ಧ ಲಿಂಬೆ ರಸ ಸಾಕು. ಫಸ್ಟಿಗೆ ನಾನು ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ಚೆನ್ನಾಗಿ ಜ್ಯೂಸ್ ತರ ಗ್ರೈಂಡ್ ಮಾಡ್ತಾ ಇದ್ದೇನೆ. ಫಸ್ಟ್ ಜಾಸ್ತಿ ನೀರು ಹಾಕಿದ್ರೆ ನಮಗೆ ಅದು ರುಬ್ಬುವಾಗ ಕರೆಕ್ಟ್ ಆಗಿ ಎಲ್ಲ ಪುಡಿ ಆಗಲ್ಲ. ಆದ್ರಿಂದ ಫಸ್ಟ್ ಸ್ವಲ್ಪ ನೀರು ಹಾಕಿ ಅದನ್ನ ಜ್ಯೂಸ್ ತರ ಮಾಡ್ಕೊಂಡು, ಅದಾದ ನಂತರ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೊಂದ್ಸರಿ ಜ್ಯೂಸ್ ತರ ರೆಡಿ ಮಾಡ್ಕೊಂಡು ಇಟ್ಟಿದ್ದೇನೆ. ಇದನ್ನ ನೀವು ಫಿಲ್ಟರ್ ಮಾಡದೆ ಅಂದ್ರೆ ಸೋಸದೆ ಕುಡಿಯೋದಕ್ಕೆ ಆಗಲ್ಲ. ಅದರಲ್ಲಿ ಆ ಫೈಬರ್ ಅಂಶ, ನಾರಿನ ಅಂಶ ಎಲ್ಲ ಇರುತ್ತಲ್ವಾ, ಅದು ಬಾಯಿಗೆ ಸಿಗುವಾಗ ನಮ್ಗೊಂಥರ ಆಗುತ್ತೆ. ಅದರಿಂದ ಏನ್ ಮಾಡಿ ಅಂತಂದ್ರೆ ನೀಟಾಗಿ ಫಿಲ್ಟರ್ ಮಾಡ್ಕೊಳ್ಳಿ, ಅಂದ್ರೆ ಸೋಸ್ಕೊಳ್ಳಿ. ಸೋಸಿದ ನಂತರ ಅದರಲ್ಲಿರುವ ಮಡ್ ಅಂತೀವಲ್ವಾ, ಇದನ್ನ ನಾವು ಬಿಸಾಡಬಹುದು. ರೆಡಿ ಆಗಿದೆ ನೋಡಿ, ಹೆಲ್ದಿ ಆಗಿರುವಂತ ಒಂದು ಮ್ಯಾಜಿಕಲ್ ಜ್ಯೂಸ್ ರೆಡಿ ಆಗಿದೆ. ನನ್ನ ಮಾತನ್ನ ನಂಬಿ ಖಾಲಿ ಹೊಟ್ಟೆಗೆ ಬ್ರೇಕ್ಫಾಸ್ಟ್ ನಾವು ಮಾಡ್ತೀವಲ್ವಾ, ಬೆಳಗ್ಗೆ ತಿಂಡಿ ತಿನ್ನೋದಕ್ಕಿಂತ ಅರ್ಧ ಗಂಟೆ ಮುಂಚೆ ದಿನ 1 ಲೋಟ ಈ ಜ್ಯೂಸನ್ನು ನೀವು ಕುಡಿತಾ ಬಂದ್ರೆ ನಿಮ್ಮ ಆರೋಗ್ಯದಲ್ಲಿ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗುತ್ತೆ. BP ಶುಗರ್ ಕಂಟ್ರೋಲ್ಗೆ ಬರುತ್ತೆ, ತೂಕ ಕಮ್ಮಿ ಆಗುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ ಇರುತ್ತಲ್ವ ದೇಹದಲ್ಲಿ ಸೇರ್ಕೊಂಡಿರುವಂಥದ್ದು ಅದು ಕಮ್ಮಿ ಆಗುತ್ತೆ. ನೀವು ತುಂಬ ಇಡೀ ದಿನ ಎನರ್ಜೆಟಿಕ್ ಆಗಿರ್ಬೋದು, ದೇಹಕ್ಕೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್ ನಿಮಗೆ ಸಿಗುತ್ತೆ. ಟೋಟಲ್ ಆಗಿ ಇದೊಂದು ಮ್ಯಾಜಿಕಲ್ ಜ್ಯೂಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.